ಹರಿ ಓಂ. ನನ್ನ ಹೆಸರು ನಾರಾಯಣ ಭಟ್ ಅಂತ. ಇಲ್ಲಿ ನಮ್ಮ ಮಹಾಲಿಂಗೇಶ್ವರ ಕ್ಷೇತ್ರದ ನನ್ನ ಅಣ್ಣನಾದ ಬಿ ವೆಂಕಟರಮಣ ಭಟ್ ಹಾಗೂ ನಾನು ಇಲ್ಲಿ ಪೂಜೆ ಮಾಡಿಕೊಂಡು ಪ್ರಧಾನ ಅರ್ಚಕರಾದ ವೆಂಕಟರಮಣ ಭಟ್ ಅವರು ಪೂಜೆ ಮಾಡುತ್ತಿದ್ದಾರೆ. ಹಾಗೂ ಇಲ್ಲಿ ವಿಶೇಷತೆ ಏನೆಂದರೆ ಬೆಳಿಗ್ಗೆ 8 ಗಂಟೆಗೆ ಮಹಾಪೂಜೆ, ಮಧ್ಯಾಹ್ನ 12 ಕಾಲಕ್ಕೆ ಮಹಾಪೂಜೆ ಹಾಗೂ ರಾತ್ರಿ 7 ಕಾಲಕ್ಕೆ ಮಹಾಪೂಜೆ ನಡೆಸ್ತೇವೆ. ನಂತರ ಮಧ್ಯಾಹ್ನ ಪೂಜೆಯಾಗಿ ವಿಶೇಷವಾಗಿ ಏನಂದರೆ ರುದ್ರಾಭಿಷೇಕ ಹಾಗೂ ಏನಾದರೂ ಇಲ್ಲಿ ಕುಂಕುಮ ಶಿವಪೂಜೆ ಸೇವೆ ಹಾಗೂ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಗರಿಕೆ ಹೋಮ, ಧೂರ್ವಾರ್ಚನೆ ಮತ್ತು ಕುಂಕುಮಾರ್ಚನೆ, ನಿತ್ಯ ಪೂಜೆ ಪ್ರತಿ ಸೋಮವಾರವೂ ನಾವು ವಿಶೇಷವಾಗಿ ಸೋಮವಾರ ಪೂಜೆಯನ್ನು ನಡೆಸುತ್ತಿದ್ದೇವೆ. ಹಾಗೂ ಮತ್ತು ವಿಶೇಷವಾಗಿ ಏನೆಂದರೆ ನಾಡಿದ್ದು ಇದೇ ನಾಡಿದ್ದು ಬರುವ ತಿಂಗಳದ ಅದೇ ಮತ್ತಿನ ತಿಂಗಳಲ್ಲಿ ನಾಗರ ಪಂಚಮಿ, ನಾಗನಿಗೆ ಹಾಲು ಎರೆಯುತ್ತೇವೆ. ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅದಕ್ಕೆ ಅಕ್ಟೋಬರ್ ತಿಂಗಳಲ್ಲಿ ಧನುಪೂಜೆ ಸೇವೆ ನಡೆಸುತ್ತೇವೆ. ನವಂಬರ್ ತಿಂಗಳಲ್ಲಿ ಕಾರ್ತಿಕ ಹುಣ್ಣಿಮೆ ಅಂದರೆ ಇಲ್ಲಿ ಮೊದಲ ಜಾತ್ರೆ ಇದು ಕೊನೆ ಇಲ್ಲಿ ಆಗುವಂಥದ್ದು. 2 ಸಲ ಜಾತ್ರೆ ವರ್ಷಕ್ಕೆ. ಹಾಗೆ ವರ್ಷಕ್ಕೆ 2 ಸಲ ಜಾತ್ರೆ ನಡೀತದೆ. ಮೊದಲ ಜಾತ್ರೆ ಹಾಗೆ ನಡೆಸುತ್ತೇವೆ. ದೊಡ್ಡ ಜಾತ್ರೆ ಅಂದರೆ 3 ದಿವಸದ ಜಾತ್ರೆ. ವಿಶೇಷವಾಗಿ ಏನಂದರೆ ನಾವು ಬಿಲ್ವಗಿರಿ ಅಲ್ಲಿಗೆ ಯಾತ್ರೆ ದೇವರ ಇದು ಹಾಗೆ ಹೋಗಿ ಬರ್ತೇವೆ. ಅದು ಅಂದರೆ ಫಸ್ಟಿಗೆ ಜಾತ್ರೆಯ ದಿವಸದಲ್ಲಿ ಏನಂದರೆ ತುಲಾಭಾರ ಸೇವೆ ಹಾಗೂ ನಡೆಸ್ತೇವೆ. ನಂತರ ರಾತ್ರಿ ಒಳಗೆ ಬಲಿಯಾಗಿ ಹೊರಗಡೆ ದರ್ಶನ ಬಲಿಯೆಲ್ಲ ನಡೆಸಿ ನಂತರ ಬಿಲ್ಲುಗಿರಿಗೆ ಹೋಗುತ್ತೇವೆ. ಬಿಲ್ಲೂರಿಗೆ ಹೋಗಿ ಬಂದು ಮತ್ತೆ ಇಲ್ಲಿ ಪೂಜೆ ನಡೆಸಿ ನಂತರ ಅಲ್ಲಿಗೆ ಪೂಜೆ ಮತ್ತು ಮರುದಿವಸ ಬೆಳಿಗ್ಗೆ ಬಟ್ಟಲು ಕಾಣಿಕೆ, ದರ್ಶನ ಬಲಿಯೆಲ್ಲ ಇರ್ತದೆ. ಅಲ್ಲಿಗೆ ಪೂಜೆ ಜಾತ್ರೆ ಮುಗ್ತವೆ. ಅದೇ ದಿವಸ ರಾತ್ರಿ ಇಲ್ಲಿ ಅಂದರೆ 2 ಗಂಟೆಗೆ ಮಧ್ಯರಾತ್ರಿ ಜಟಧಾರಿ ದೈವವನ್ನು ನಡೆಸುತ್ತೇವೆ, ನೇಮೋತ್ಸವವನ್ನು ನಡೆಸ್ತೇವೆ. ಹಾಗೂ ಅದಕ್ಕಿಂತ ಮತ್ತೆ ಧೂಮಾವತಿ ನೇಮೋತ್ಸವವನ್ನು ನಡೆಸ್ತೇವೆ. ಅದಕ್ಕಿಂತ ನಂತರ ಮತ್ತು ಹುಲಿಭೂತ ವ್ಯಾಘ್ರ ಚಾಮುಂಡಿ ನೇಮೋತ್ಸವವನ್ನು ನಡೆಸುತ್ತೇವೆ. ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ದೂರ ಅಲ್ಲಿಗೆ ಹೋಗಿ ಅಲ್ಲಿ ನೇಮೋತ್ಸವ ನಡೆಸ್ತೇವೆ. ನಂತರ ಅಲ್ಲಿಗೆ ಜಾತ್ರೋತ್ಸವ ಮುಗಿಯಿತು. ಗಣೇಶೋತ್ಸವ ಆ ದಿವಸ 2 ದಿವಸ ಇಲ್ಲಿ ಗಣೇಶ ಚೌತಿ ಇದು ತರ್ತೇವೆ. ವಿಶೇಷ ಪೂಜೆ ನಡೆಸ್ತೇವೆ. ವಿಶೇಷವಾಗಿ ಪ್ರಸಾದ ವಿತರಣೆ ಮಾಡ್ತೇವೆ. ನಂತರ ಮರುದಿವಸ ಎಲ್ಲ ಬೆಳಿಗ್ಗೆ ಎಲ್ಲ ಪೂಜೆಯಾಗಿ ಮಧ್ಯಾಹ್ನ ಪೂಜೆಯಾಗಿ ಸಂಜೆ ಇಲ್ಲಿಂದ ಶೋಭಾಯಾತ್ರೆ ಹೋಗ್ತೇವೆ. ಚೆಲ್ಲಿಯಡ್ಕ ಇಲ್ಲಾಂದರೆ ಪುಣ್ಯನಿಧಿಯಲ್ಲಿ ಜಲಸ್ತಂಭನ ಮಾಡ್ತೇವೆ. ಅದಾಗಿ ಮತ್ತೆ ಇಲ್ಲಿ ಆಯುಧ ಪೂಜೆ ಅಂದರೆ ಬರುವ ನವರಾತ್ರಿಯಲ್ಲಿ ಆಗುವಂಥದ್ದು. ವಿಶೇಷವಾಗಿ ಗಾಡಿ ಪೂಜೆಯನ್ನು ನಡೆಸ್ತೇವೆ. ಪ್ರತಿ 2ನೇ ಶನಿವಾರ ತಿಂಗಳಲ್ಲಿ 2ನೇ ಶನಿವಾರ ಸಾರ್ವಜನಿಕ ಶನಿ ಪೂಜೆ ಸೇವೆಯನ್ನು ನಡೆಸ್ತೇವೆ. ಹಾಗೆ ಮತ್ತು ಅಲ್ಲಿ ಪ್ರಸಾದ ವಿತರಣೆ ಅಂದರೆ ಎಳ್ಳು ವಿಶೇಷತೆ, ಅದಕ್ಕೆ ಪ್ರಾಮುಖ್ಯತೆ ಅಂದರೆ. ಮತ್ತು ಏನೆಂದರೆ ಅಣ್ಣನವರು ಮಕ್ಕಳಾದ ಆಗದವರಿಗೆ ಹಾಗೂ ಸರ್ಪಸುತ್ತು ಏನಾದರೂ ಅದಕ್ಕೆ ಎಲ್ಲ ಮತ್ತು ಔಷಧಿಯನ್ನು ಕೊಡ್ತಾರೆ ನಾಟಿ ವೈದ್ಯ. ಮತ್ತು ಅದು ಅಲ್ಲದೆ ಅಣ್ಣ ಜ್ಯೋತಿಷ್ಯ ಅನ್ನು ಕಲ್ತಿದ್ದಾರೆ. ಜ್ಯೋತಿಷ್ಯವನ್ನು ನೋಡ್ತಾರೆ, ಪ್ರಶ್ನೆಯನ್ನು ನೋಡ್ತಾರೆ. ಮತ್ತು ಅದು ಅಲ್ಲದೆ ಇಲ್ಲಿ ಏನಾದರೂ ಬೇಕಾದರೆ ಹೋಮಗಳನ್ನೆಲ್ಲ ನಡೆಸ್ತೇವೆ ನಾವಿಲ್ಲಿ. ಪಂಚಮರಿಷ್ಟ ಸಂಧುಶಾಂತಿ ಹೋಮ ಎಲ್ಲ ನಡೆಸ್ತೇವೆ. ಅಲ್ಲಿಗೆ ಒಂದು ನಾಗರಕ್ತೇಶ್ವರಿ ತಂಬಿಲ ಹಾಗೂ ತಂಬಿಲವನ್ನು ಪೂಜೆ ನಡೆಸ್ತೇವೆ. ಮತ್ತು ಸಂಕ್ರಮಣ ದಿವಸ ಇಲ್ಲಿ ಗುಡಿಗಳಿಗೆ ತಂಬಿಲ ನಡೆಸ್ತೇವೆ. ಮತ್ತು ವಿಶೇಷವಾಗಿ ಏನೆಂದರೆ ಇಲ್ಲಿ ಹಾಲಿನಲ್ಲಿ ಮದುವೆ
ಸಮಾರಂಭ ಎಲ್ಲ ನಡೆಸ್ತೇವೆ. ಸಭೆ ಸಮಾರಂಭಗಳನ್ನೆಲ್ಲ ನಡೆಸ್ತೇವೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.